ಮಹಾಭಾರತ ಯುದ್ಧದಲ್ಲಿ ಕೃಷ್ಣನ ಎದೆಗೆ 12 ಘಾತಕ ಬಾಣಗಳನ್ನ ಬಿಟ್ಟವರು ಯಾರು? ಈ 12 ಬಾಣಗಳನ್ನ ಕೃಷ್ಣನ ಮೇಲೆ ಬಿಡಲು ಮುಖ್ಯ ಕಾರಣ ಏನಾಗಿತ್ತು? ಶ್ರೀಕೃಷ್ಣ ಯಾಕೆ ಸ್ವತಃ ಈ 12 ಬಾಣಗಳಿಗೆ ಎದೆ ಕೊಡಬೇಕಾಯಿತು? ಒಂದು ವೇಳೆ ಈ ಬಾಣಗಳು ಬೇರೆಯವರ ಮೇಲೆ ಬಿದ್ದಿದ್ದರೆ ಎಂತಹ ಅನಾಹುತ ಆಗುತ್ತಿತ್ತು? ಕುರುಕ್ಷೇತ್ರದ ಪರಿಣಾಮ ಏನಾಗಿರುತ್ತಿತ್ತು? ಹೌದು, ಇಂತಹ ಕುತೂಹಲ ಮಾಹಿತಿಯನ್ನ ತಿಳಿಯಬೇಕೆಂದ್ರೆ ಈ ವಿಡಿಯೋನ ನೀವು ಕೊನೆಯವರೆಗೂ ನೋಡಲೇಬೇಕು. ಯಾಕಂದ್ರೆ ಅಂತಹ ಒಂದು ಅಪರೂಪದ ಘಟನೆ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಡೆದಿತ್ತು. ಬನ್ನಿ ಆ ಒಂದು ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿಯುವ ಮೊದಲು ಒಂದು ವೇಳೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಪ್ರಾರಂಭವಾಗುವ ಮೊದಲು 2 ಕಡೆಯವರು ಅಂದರೆ ಕೌರವರು ಮತ್ತು ಪಾಂಡವರು ತಮ್ಮ ತಮ್ಮ ಬೆಂಬಲವನ್ನು ಕೋರಲು ವಿವಿಧ ರಾಜ್ಯಗಳಿಗೆ ಅಲ್ಲಿಯ ರಾಜರನ್ನ ಭೇಟಿ ಕೊಡಲು ಹಾಗೂ ತಮ್ಮನ್ನು ಸಮರ್ಥಿಸಲು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗಲು ಪ್ರಾರಂಭಿಸುತ್ತಾರೆ. ಪ್ರಾಸಂಗಿಕವಾಗಿ ದುರ್ಯೋಧನ ಕೌರವರ ಕಡೆಯಿಂದ ಮತ್ತು ಅರ್ಜುನ ಪಾಂಡವರ ಕಡೆಯಿಂದ ಇಬ್ಬರು ಬೇರೆ ಬೇರೆ ದಿಕ್ಕಿನಲ್ಲಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗುತ್ತಾರೆ. ಕೊನೆಗೆ ಇಬ್ಬರು ಒಟ್ಟಾಗಿ ಶ್ರೀಕೃಷ್ಣನ ರಾಜ್ಯವಾದ ದ್ವಾರಕೆಯನ್ನ ತಲುಪುತ್ತಾರೆ. ಶ್ರೀಕೃಷ್ಣನು ಅರ್ಜುನ ಹಾಗೂ ದುರ್ಯೋಧನನ ಮುಂದೆ 2 ಷರತ್ತುಗಳನ್ನ ಇಡುತ್ತಾನೆ. ಅದೇನೆಂದ್ರೆ, ನೀವು ನನ್ನನ್ನ ಆಯ್ಕೆ ಮಾಡಬಹುದು ಅಥವಾ ನನ್ನ ಸಂಪೂರ್ಣ ಸೈನ್ಯವಾದ ನಾರಾಯಣಿ ಸೇನೆಯನ್ನ ಆಯ್ಕೆ ಮಾಡಬಹುದು. ಆದರೆ ಒಂದು ಕಂಡೀಷನ್, ಇಡೀ ಯುದ್ಧದ ಸಮಯದಲ್ಲಿ ತಾನು ಯಾವುದೇ ಶಸ್ತ್ರಾಸ್ತ್ರ ಅಥವಾ ಆಯುಧವನ್ನ ಎತ್ತುವುದಿಲ್ಲ ಎಂದು ಶ್ರೀಕೃಷ್ಣ ಇಬ್ಬರಿಗೂ ಖಡಾಖಂಡಿತವಾಗಿ ಹೇಳುತ್ತಾನೆ. ಆದರೆ ದುರಂಕಾರಿ ಹಾಗೂ ಮೂರ್ಖ ದುರ್ಯೋಧನ ಭಗವಾನ್ ಕೃಷ್ಣನಿಗಿಂತ ಕೃಷ್ಣನ ನಾರಾಯಣಿ ಸೈನ್ಯವೇ ಒಳ್ಳೆಯದೆಂದು ಆ ಸೈನ್ಯವನ್ನ ಆಯ್ಕೆ ಮಾಡುತ್ತಾನೆ. ಇದೇ ಕಾರಣ ಅರ್ಜುನ ಸೈನ್ಯದ ಬದಲು ಭಗವಾನ್ ಕೃಷ್ಣನನ್ನ ಪಡೆದುಕೊಳ್ಳುತ್ತಾನೆ. ಆದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣ ಕೇವಲ ಒಬ್ಬ ಸಾರಥಿಯಾಗಿದ್ದ ಮಾತ್ರ. ಶ್ರೀಕೃಷ್ಣ ಈ ಯುದ್ಧದಲ್ಲಿ ಪಾಲ್ಗೊಂಡಿದ್ದರೂ ಒಬ್ಬ ಯೋಧನಾಗಿ ಅಲ್ಲ, ಬದಲಾಗಿ ಕೇವಲ ಅರ್ಜುನನ ಸಾರಥಿಯಾಗಿ ಮಾತ್ರ ಕುರುಕ್ಷೇತ್ರದಲ್ಲಿ ಪಾಲ್ಗೊಳ್ಳುತ್ತಾನೆ. ಹಾಗಾದ್ರೆ ಒಬ್ಬ ಸಾರಥಿ ಮೇಲೆ ಯಾವ ಒಬ್ಬ ಯೋಧ ಶ್ರೀಕೃಷ್ಣನ ಮೇಲೆ ಆ 12 ಘಾತಕ ಬಾಣಗಳನ್ನು ಬಿಟ್ಟ ಎನ್ನುವುದು ನಿಜಕ್ಕೂ ಒಂದು ಅಚ್ಚರಿ ಮೂಡುವಂತಹ ವಿಷಯವಾಗಿದೆ. ಸ್ನೇಹಿತರೆ, ಆ ಪರಮ ಯೋಧ ಮಹಾಯೋಧ ಬೇರೆ ಯಾರೂ ಅಲ್ಲ, ಸೂರ್ಯಪುತ್ರ ಸ್ವಯಂ ಕರ್ಣನಾಗಿದ್ದ. ಬನ್ನಿ ಹಾಗಾದ್ರೆ ಈ ಘಟನೆ ನಡೆಯಲು ಮುಖ್ಯ ಕಾರಣ ಏನೆಂದು ತಿಳಿದುಕೊಳ್ಳೋಣ. ಯಾಕೆ ದಾನವೀರ ಶೂರ ಕರ್ಣ ಕೃಷ್ಣನ ಮೇಲೆ 12 ಬಾಣಗಳನ್ನು ಬಿಡಲು ಯಾಕೆ ಅವನಿಗೆ ಈ ಉತ್ತೇಜನ ಸಿಕ್ಕಿತು ಎಂಬುದನ್ನು ಮೊದಲು ತಿಳಿದುಕೊಳ್ಳೋಣ. ಈ ಒಂದು ಘಟನೆ ನಡೆದಿದ್ದು ಕುರುಕ್ಷೇತ್ರದ 17ನೇ ದಿನ. ಅಂದು ಅರ್ಜುನ ಮತ್ತು ಕೃಷ್ಣ ಎದುರಾಳಿಗಳಾಗಿದ್ದರು. ಇಬ್ಬರ ನಡುವೆ ಯುದ್ಧ ನಡೆಯುತ್ತಿತ್ತು. ಒಬ್ಬರ ಮೇಲೊಬ್ಬರು ಎಗರಾಡುತ್ತಿದ್ದರು. ಇಬ್ಬರು ಒಬ್ಬರನ್ನೊಬ್ಬರನ್ನ ಬಲಿ ತೆಗೆದುಕೊಳ್ಳಲು ಅವರಲ್ಲಿರುವಂತಹ ಹಲವಾರು ಶಕ್ತಿಶಾಲಿ ಅಸ್ತ್ರಗಳನ್ನ ಅಂದರೆ ಬಾಣಗಳನ್ನ ಬಿಡುತ್ತಾನೆ ಇದ್ದರು. ಅರ್ಜುನ ಈ ಗಳಿಗೆಗಾಗಿ ಹಲವಾರು ದಿನದಿಂದ ಕಾಯುತ್ತಿದ್ದ. ಹೇಗಾದರೂ ಮಾಡಿ ಕರ್ಣನನ್ನ ಕೊಲ್ಲಲೇಬೇಕೆಂದು. ಅದೇ ರೀತಿ ಕರ್ಣನು ಕೂಡ ಇಂತಹ ಒಂದು ಅವಕಾಶಕ್ಕಾಗಿ ಜೀವನ ಪರ್ಯಂತ ಕಾಯುತ್ತಿದ್ದ. ಕಾರಣ ಅರ್ಜುನ ಅವನ ಜೀವನದ ಅತ್ಯಂತ ಕಡುವೈರಿಯಾಗಿದ್ದ. ಹೇಗಾದರೂ ಮಾಡಿ ಈ ಒಂದು ಸಂದರ್ಭದಲ್ಲಿ ಅವನನ್ನ ಸಾಯಿಸಬೇಕೆಂದು. ಕೊನೆಗೂ ಆ ಒಂದು ದಿನ ಕುರುಕ್ಷೇತ್ರದ 17ನೇ ದಿನ ಬಂದೇ ಬಿಟ್ಟಿತು. ಇಬ್ಬರು ಈಗ ಎದುರಾಳಿಗಳಾಗಿದ್ದರು. ಅದಕ್ಕಿಂತ ಹೆಚ್ಚಾಗಿ ಇಬ್ಬರು ಅಸಾಮಾನ್ಯ ಯೋಧರು ಮತ್ತು ಚಿಕ್ಕಂದಿನಿಂದಲೂ ಇಬ್ಬರು ಪ್ರತಿಸ್ಪರ್ಧಿಗಳಾಗಿದ್ದರು. ಎಲ್ಲಿ ಅರ್ಜುನನು ಇರುತ್ತಿದ್ದನೋ ಅಲ್ಲಿ ಕರ್ಣನು ಇರುತ್ತಿದ್ದ, ಎಲ್ಲಿ ಕರ್ಣ ಇರುತ್ತಿದ್ದನೋ ಅಲ್ಲಿ ಅರ್ಜುನ ಇರುತ್ತಿದ್ದ. ಇದೇ ಕಾರಣ ಇಬ್ಬರು ಸರ್ವಶ್ರೇಷ್ಠ ಧನುರ್ಧಾರಿಗಳಾಗಿದ್ದರು. ಇಡೀ ದ್ವಾಪರ ಯುಗದಲ್ಲಿ ಅತ್ಯಂತ ಹೆಸರುವಾಸಿಯಾಗಿದ್ದರು. ಅವರ ಯುದ್ಧಕ್ಕೆ ಕೊನೆಗೆ ಈ 17ನೇ ದಿನ ಸಾಕ್ಷಿಯಾಗುತ್ತದೆ. ಅರ್ಜುನನನ್ನು ಕೊಲ್ಲಬೇಕೆಂದು ಕರ್ಣ ತನ್ನ ಬಳಿ ಇರುವ ಸರ್ಪ ಬಾಣವನ್ನ ಬಳಸಿ ಕೊಲ್ಲಲು ನಿರ್ಧಾರ ಮಾಡುತ್ತಾನೆ. ಈ ಒಂದು ಘಾತಕ ಬಾಣವನ್ನ ಅರ್ಜುನನ ಮೇಲೆ ಪ್ರಯೋಗಿಸಲು ಹಲವಾರು ವರ್ಷಗಳಿಂದ ಕರ್ಣ ಕಾಯುತ್ತಿದ್ದ. ನಿಜ ಹೇಳಬೇಕೆಂದ್ರೆ ಈ ಒಂದು ಬಾಣ ಅಂದ್ರೆ ಅಸ್ತ್ರ ಪಾತಾಳ ಲೋಕಕ್ಕೆ ಸಂಬಂಧಿಸಿತ್ತು. ಇದು ಅಶ್ವಸೇನೆಂಬ ಒಂದು ಸರ್ಪವಾಗಿತ್ತು. ಈ ಸರ್ಪ ಕೂಡ ಅರ್ಜುನನ ಶತ್ರುವಾಗಿತ್ತು. ಈ ವೈರತ್ವ ಬೆಳೆಯಲು
ಹೇಳಲು ಕೂಡ ಒಂದು ಕಾರಣವಿದೆ. ಹಿಂದೆ ಕಾಂಡವವನದಲ್ಲಿ ಅರ್ಜುನನು ಹೋದಾಗ ಈ ಅಶ್ವಸೇನೆಂಬ ಸರ್ಪದ ಸಂಪೂರ್ಣ ಕುಟುಂಬವನ್ನ ನಾಶ ಮಾಡಿದ್ದ. ಇದೇ ಕಾರಣ ಆ ಒಂದು ಸೇಡನ್ನು ತೀರಿಸಿಕೊಳ್ಳಲು ಅಶ್ವಸೇನ ಅರ್ಜುನನನ್ನು ಕೊಲ್ಲಲು ಕಾಯುತ್ತಿದ್ದ. ಈ ಅಶ್ವಸೇನೆ ಬೇರೆ ಯಾರೂ ಅಲ್ಲ, ತಕ್ಷಕನಾಗನ ಮಗನಾಗಿದ್ದ. ತಕ್ಷಕನಾಗ ಇಡೀ ಸರ್ಪಲೋಕ ಅಂದರೆ ಕಾಂಡವವನದ ಮಹಾ ಅಧಿಪತಿಯಾಗಿದ್ದ. ಹೀಗಿರಲು ಈ ಅಶ್ವಸೇನ ಕುರುಕ್ಷೇತ್ರವನ್ನು ಪ್ರವೇಶಿಸಿ ಕರ್ಣನ ಆ ಸರ್ಪದ ಬಾಣದ ಮೇಲೆ ವಿರಾಜಮಾನನಾಗುತ್ತಾನೆ. ಹೌದು, ಅಶ್ವಸೇನನಿಗೆ ಚೆನ್ನಾಗಿ ಗೊತ್ತಿತ್ತು ಅರ್ಜುನನನ್ನ ಕೊಲ್ಲಬೇಕೆಂದರೆ ಅದು ಕರ್ಣನಿಂದ ಮಾತ್ರ ಸಾಧ್ಯ ಎಂದು. ಇದೇ ಕಾರಣ ಅವನು ಕರ್ಣನ ಆ ಸರ್ಪದ ಬಾಣದ ಮೇಲೆ ವಿರಾಜಮಾನನಾಗಿ ಅರ್ಜುನನನ್ನು ಕೊಲ್ಲಲು ನಿರ್ಧಾರ ಮಾಡುತ್ತಾನೆ. ಇದೇ ಸಂದರ್ಭ ನೋಡಿ ಕರ್ಣ ಆ ಸರ್ಪ ಬಾಣವನ್ನ ಅರ್ಜುನನ ಮೇಲೆ ಪ್ರಯೋಗ ಮಾಡುತ್ತಾನೆ. ಆದರೆ ಅರ್ಜುನನಿಗೆ ಈ ಸರ್ಪ ಬಾಣದ ಮೇಲೆ ಸ್ವಲ್ಪ ಮಾಹಿತಿ ಇರುವುದಿಲ್ಲ. ಇದು ಯಾವುದೋ ಒಂದು ಮಾಮೂಲಿ ಬಾಣವಿರಬಹುದೆಂದು ತಿಳಿದುಕೊಳ್ಳುತ್ತಾನೆ. ಅದನ್ನು ಭೇದಿಸಲು ತನ್ನ ಹತ್ತಿರ ಇರುವ ಇನ್ನೊಂದು ಬಾಣವನ್ನ ಚಲಾಯಿಸುತ್ತಾನೆ. ಆದರೆ ಆ ಬಾಣದಲ್ಲಿ ಕುಳಿತಿದ್ದಂತಹ ಅಶ್ವಸೇನ ಆ ಬಾಣದಿಂದ ತಪ್ಪಿಸಿಕೊಂಡು ನೇರವಾಗಿ ಅರ್ಜುನನ ದಿಕ್ಕಿಗೆ ಧಾವಿಸುತ್ತಾನೆ. ಇದನ್ನು ಕಂಡ ಅರ್ಜುನ ದಿಗ್ಭ್ರಾಂತನಾಗುತ್ತಾನೆ. ಯಾಕಂದ್ರೆ ತಾನು ಬಿಟ್ಟಂತಹ ಬಾಣ ಕರ್ಣನ ಬಾಣಕ್ಕೆ ತಾಗದೆ ಬೇರೆ ಕಡೆ ಹೋಗಿ ಬೀಳುತ್ತದೆ. ಇನ್ನೇನು ಆ ಸರ್ಪ ಬಾಣ ಅವನ ಹತ್ತಿರವೇ ಬರುತ್ತದೆ. ಇದನ್ನು ಕಂಡು ಅರ್ಜುನ ತನ್ನ ಕತೆ ಮುಗಿಯಿತು, ತನ್ನ ಪ್ರಾಣ ಹೋಗಿತು ಎಂದು ಗಾಬರಿಯಾಗುತ್ತಾನೆ. ಆದರೆ ಅರ್ಜುನನ ಸಾರಥಿಯಾದಂತಹ ಪರಮಾತ್ಮ ಶ್ರೀಕೃಷ್ಣನಿಗೆ ಆ ಸರ್ಪ ಬಾಣದ ಮೇಲೆ ಕುಳಿತಂತಹ ಅಶ್ವಸೇನೆಯನ್ನ ಕಾಣುತ್ತಾನೆ. ಶ್ರೀಕೃಷ್ಣನಿಗೆ ಇದರ ಹಿಂದಿನ ವಿಚಾರ ಈಗ ತಿಳಿದು ಬರುತ್ತದೆ. ರಥದ ಮೇಲೆ ಇರುವಂತಹ ಹನುಮಂತನಿಗೆ ಶ್ರೀಕೃಷ್ಣ ಆದ್ಯ ಮಾಡುತ್ತಾನೆ. ಅದೇನೆಂದರೆ ಆ ರಥವನ್ನ ಸ್ವಲ್ಪ ಮಟ್ಟಿಗೆ ವಾಲಿಸಬೇಕೆಂದು. ಇದೆಲ್ಲ ಅರ್ಜುನನನ್ನ ಕಾಪಾಡಲು ಕೃಷ್ಣ ಮಾಡಿದಂತಹ ಒಂದು ವಿಕಲ್ಪವಾಗಿತ್ತು ಅಷ್ಟೇ. ಈಗ ಕರ್ಣನು ಬಿಟ್ಟಂತಹ ಆ ಸರ್ಪ ಬಾಣವು ಅರ್ಜುನನಿಗೆ ಹಣೆಗೆ ಹೋಗುವ ಬದಲು ಅದು ಅರ್ಜುನನ ಕಿರೀಟಕ್ಕೆ ತಗಲಿ ಮುಂದೆ ಹೋಗಿ ಬೀಳುತ್ತದೆ. ಈ ರೀತಿ ಅರ್ಜುನನ ಪ್ರಾಣ ಉಳಿಯುತ್ತದೆ. ಯಾವಾಗ ಅರ್ಜುನನ ರಥವು ವಾಲಿತೋ ಅದೇ ಸಂದರ್ಭದಲ್ಲಿ ಕರ್ಣ ಇದೇ ಒಂದು ಅವಕಾಶವನ್ನು ತಿಳಿದು ತನ್ನಲ್ಲಿರುವ ಬಾಣಗಳನ್ನ ಒಂದರ ಮೇಲೆ ಒಂದು ಅರ್ಜುನನತ್ತ ಬಿಡಲು ಪ್ರಾರಂಭಿಸುತ್ತಾನೆ. ಅರ್ಜುನನು ಕರ್ಣನ ಈ ಬಾಣಗಳನ್ನು ಎದುರಿಸಲು ಈ ಸಮಯದಲ್ಲಿ ಸಾಧ್ಯವಾಗುವುದಿಲ್ಲ. ಕಾರಣ ಅರ್ಜುನನ ಬಿಲ್ಲು ಬಾಣ ಅವನ ಕೈಯಿಂದ ಜಾರಿ ರಥದಲ್ಲಿ ಬಿದ್ದಿತ್ತು. ಈ ರೀತಿ ಈ ಘಾತುಕಾರಿ ಬಾಣಗಳು ಅರ್ಜುನನ ಹತ್ತಿರ ಧಾವಿಸುತ್ತಿದ್ದವು. ಇದನ್ನು ಕಂಡಂತಹ ಶ್ರೀಕೃಷ್ಣ ಅರ್ಜುನನನ್ನು ಬದುಕಿಸಲು ತನ್ನ ಎದೆಯನ್ನೇ ಆ ಬಾಣಗಳಿಗೆ ಕೊಡುತ್ತಾನೆ. ಈ ರೀತಿಯಾಗಿ ಒಂದರ ಹಿಂದೆ ಒಂದು ಬಿಟ್ಟ ಬಾಣಗಳು ಒಟ್ಟು 12 ಬಾಣಗಳು ಶ್ರೀಕೃಷ್ಣನ ಎದೆಯನ್ನ ಅಪ್ಪಳಿಸುತ್ತವೆ. ಆದರೆ ಆ ಬಾಣಗಳು ಶ್ರೀಕೃಷ್ಣನಿಗೆ ಕೊಂಚ ನೋವು ಮಾಡುತ್ತದೆ ಅಷ್ಟೇ. ಆದರೆ ಕೃಷ್ಣನನ್ನು ಕೊಲ್ಲುವಷ್ಟು ತಾಕತ್ತು ಆ ಬಾಣಗಳಿಗೆ ಇರಲಿಲ್ಲ. ಯಾಕಂದ್ರೆ ಶ್ರೀಕೃಷ್ಣ ಒಬ್ಬ ಪರಮಾತ್ಮನಾಗಿದ್ದ. ಎಲ್ಲಿ ಪರಮಾತ್ಮನು ಇರುತ್ತಾನೋ ಅಲ್ಲಿ ಅವನ ಪ್ರಜೆಗಳು ಆರಾಮವಾಗಿ ಇರುತ್ತಾರೆ. ಪರಮಾತ್ಮನನ್ನು ನಂಬಿದರೆ ಎಂದಿಗೂ ನಿಮಗೆ ಮೋಸ ಆಗುವುದಿಲ್ಲ, ಜೊತೆಗೆ ನೋವು ಕೂಡ ಸಿಗುವುದಿಲ್ಲ. ಆದರೆ ಅರ್ಜುನನಿಗೆ ಈ ವಿಷಯ ಗೊತ್ತಾಗದ ಹಾಗೆ ಆ ಬಾಣಗಳನ್ನ ಶ್ರೀಕೃಷ್ಣ ಒಂದೊಂದಾಗಿ ತೆಗೆದು ಎಸೆಯುತ್ತಾನೆ. ಇದೇ ಸಮಯ ಸಿಕ್ಕಾಗ ಅರ್ಜುನ ಕರ್ಣನ ಮೇಲೆ ಮತ್ತೆ ಪ್ರಹಾರ ಮಾಡಲು ಪ್ರಾರಂಭಿಸುತ್ತಾನೆ. ಈ ರೀತಿ ಯುದ್ಧ ಮುಂದುವರಿಯುತ್ತದೆ. ಮುಂದೆ ಪರಶುರಾಮನು ಕೊಟ್ಟಂತಹ ಶಾಪದ ಪ್ರತಿಫಲವಾಗಿ ಕರ್ಣನು ಕುರುಕ್ಷೇತ್ರ ಯುದ್ಧದಲ್ಲಿ ತನಗಿದ್ದಂತಹ ಎಲ್ಲ ವಿದ್ಯೆಗಳನ್ನ ಮರೆತು ಹೋಗುತ್ತಾನೆ. ಹಾಗೂ ಬೇರೆ ಬೇರೆಯವರು ಕೊಟ್ಟಂತಹ ಶಾಪಗಳಿಂದ ಕರ್ಣ ತನ್ನ ವಿದ್ಯೆಗಳನ್ನೆಲ್ಲ ಮರೆತು ಕೊನೆಗೆ ಅರ್ಜುನನಿಂದ ಸಾವನ್ನಪ್ಪುತ್ತಾನೆ. ನಿಜ ಹೇಳಬೇಕೆಂದರೆ ಒಂದು ವೇಳೆ ಅಂದು ಕೃಷ್ಣ ಸಾರಥಿಯಾಗದೆ ಇದ್ದಿದ್ದಲ್ಲಿ ಅರ್ಜುನ ಸಾವನ್ನಪ್ಪಬೇಕಾಗಿತ್ತು. ಯಾಕಂದ್ರೆ ಮಹಾಭಾರತದಲ್ಲಿ ಅರ್ಜುನನಿಗಿಂತ ಶ್ರೀಕೃಷ್ಣನೇ ಶ್ರೇಷ್ಠನಾಗಿದ್ದ. ಆದರೆ ಕೃಷ್ಣ ಅಂದ್ರೆ ದೇವರು ಎಲ್ಲಿ ಇರುತ್ತಾನೋ ಅಲ್ಲಿ ಅವನ ಭಕ್ತರನ್ನ ಅವನ ಸಂಗಾತಿಗಳನ್ನ ಕಾಯುತ್ತಾನೆ ಅನ್ನುವುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ಹೌದು ಸ್ನೇಹಿತರೆ, ಇದೇ ಕಾರಣ ಪರಮಾತ್ಮನನ್ನ ನಂಬಿ, ಶ್ರೀಕೃಷ್ಣನ ನಂಬಿ, ಆಗ ಮಾತ್ರ ನೀವು ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನ, ಸಂತೋಷವನ್ನ ಪಡೆಯಬಹುದೆಂದು ಈ ಒಂದು ಘಟನೆ ಸಾರಿ ಸಾರಿ ಹೇಳುತ್ತದೆ.
ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಶ್ರೀಕೃಷ್ಣ ಎಂದು ಸಂಬೋಧಿಸಿ. ಹಾಗೆಯೇ ಕರ್ಣನು ಕೂಡ ಒಬ್ಬ ಮಹಾನ್ ಯೋಧನಾಗಿದ್ದ. ಕರ್ಣನನ್ನು ಇಷ್ಟಪಡುವವರು ಜೈ ಕರ್ಣ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಆಶ್ಚರ್ಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.